ಸೋಮೇಶ್ವರ ಗ್ರಾಮ ಪುರಸಭೆ ವ್ಯಾಪ್ತಿಯ ಕುಂಪಳ ಕೃಷ್ಣನಗರ ಅಡ್ಡ ರಸ್ತೆಯ ಬಹುದಿನಗಳ ಬೇಡಿಕೆ ಈ ಒಂದು ರಸ್ತೆ ಕಾಂಕ್ರೀಕರಣ ಆಗಬೇಕೆಂಬ ಈ ಭಾಗದ ಜನರ ಬೇಡಿಕೆ ಇತ್ತು. ಅದರಂತೆ ಈ ಬೇಡಿಕೆ ಇಲ್ಲಿಯ ಜನರು ಸನ್ಮಾನ್ಯ ಶ್ರೀಯುತ ಜನಪ್ರಿಯ ಶಾಸಕರಾದಂಥ ಶ್ರೀಯುತ UT ಖಾದರ್ ಅವರಿಗೆ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿದರು. ಆ ಪ್ರಕಾರ ಅವರು ಆವತ್ತು ಮನವಿ ಸ್ವೀಕಾರ ಮಾಡುವಾಗ ಮತ್ತು ಅವರು ಬೇಡಿಕೆ ಇಡುವಾಗ ಹೇಳಿದರು, ಖಂಡಿತವಾಗಿ ಈ ರೋಡನ್ನು ನಾನು ಮಾಡ್ತೇನೆ ಅಂತ. ಅದೇ ರೀತಿ ಅವರು ನುಡಿದಂತೆ ನಡೆದಿದ್ದಾರೆ. ಇವತ್ತು ಈ ಒಂದು ಕೃಷ್ಣನಗರದ ಅಡ್ಡ ರಸ್ತೆಗೆ ಇವತ್ತೊಂದು ಶಿಲಾನ್ಯಾಸ ಅಥವಾ ರೋಡಿನ ಮೂರ್ತ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದಂಥ ದೀಪಕ್ ಪಿಲಾರ್ ಅವರು ಉಪಸ್ಥಿತರಿದ್ದಾರೆ, ಸಾಜಿದ್ ಬೈಬಸ್ ಅವರಿದ್ದಾರೆ, ಕಮಲಾಕ್ಷ ಅವರು ನಮ್ಮ ಜೊತೆ ಇದ್ದಾರೆ, ರಕ್ಷಿತ್ ರವರಿದ್ದಾರೆ, ಮಂಜುನಾಥ್ ರವರಿದ್ದಾರೆ, ವಿಶಾಲ್ ರವರಿದ್ದಾರೆ, ASI ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಬಂದಂಥ ನಿರ್ದಿಂದಂಥ ಸಹೋದರಿಯವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಶ್ರೀಯುತ UT ಖಾದರ್ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕುಂಪಲ ಪ್ರದೇಶದ ಮುಖ್ಯ ರಸ್ತೆಯಿಂದ ಕೃಷ್ಣನಗರ ಅಡ್ಡ ರಸ್ತೆ. ಬಹುಶಃ ಕುಂಪಲ ಪ್ರದೇಶದ ಈ ಮುಖ್ಯ ರಸ್ತೆಯಲ್ಲಿ ಹಲವಾರು ಅಡ್ಡ ರಸ್ತೆಯಲ್ಲಿ, ಅದು ಕೃಷ್ಣನಗರ ಇರಲಿ, ಚಿತ್ರಾಂಜಲಿ ನಗರ ಇರಲಿ, ವಿಜಯನಗರ ಇರಲಿ, ಇಲ್ಲೆಲ್ಲ ಮತ್ತೆ ಬಹುಶಃ ಕುಂಪಲದಿಂದ ನೇರವಾಗಿ ಇವತ್ತು ನಮ್ಮ ಬಲ್ಯ ಮುಖಾಂತರ ಇಲ್ಲಿ ಸಂಪರ್ಕಿಸುವಂಥ ಕನಿರ್ತವರು ಸಂಪರ್ಕಿಸುವಂಥ ರಸ್ತೆ ಇರಲಿ, ಅದೇ ರೀತಿ ನಮ್ಮ ದೇಲಾಟಗೆ ಸಂಪರ್ಕಿಸುವಂಥ ರಸ್ತೆ, ಇದೆಲ್ಲ ಕೂಡ ಈ ಪ್ರದೇಶ ಜನಸಾಮಾನ್ಯ ಜನಪ್ರತಿನಿಧಿಗಳು ಕೇಳಿದ ಅನುಗುಣವಾಗಿ ನಮ್ಮ ಕೆಲಸ ನಾವು ನಿರ್ವಹಿಸಿದ್ದೇವೆ. ಪ್ರದೇಶ ಈ ಊರಿನ ಎಲ್ಲ ಹಿರಿಯ ಕಿರಿಯರು, ಬಹುಶಃ ದಿನೇಶ್ ಕುಂಪಲರಿರಲಿ, ಸಾಜಿದ್ ಅವರಿರಲಿ, ನಾಗರಾಜ್ ಅವರಿರಲಿ, ಮತ್ತು ನಮ್ಮ ಶಾಂತಿಯವರ ಫೋನ್ ಮಾಡಿ ಅವರ ಒಂದು ಬೇಡಿಕೆಯು ಕೂಡ, ನಮ್ಮ ಈಗ ರಕ್ಷಿತ್ ಅವರು, ಅದೇ ರೀತಿ ರಮೇಶ್ ಅವರು, ಅದೇ ನಮ್ಮ ನೀಲೂರವರು, ಯಾರೆಲ್ಲ ಬಹುಶಃ ಬಂದು ಈ ಪ್ರದೇಶದ ವಿಷಯ ಹೇಳ್ತಾರೆ, ಅದು ಹಂತ ಹಂತವಾಗಿ ಆ ಕೆಲಸ ನಾವು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಮತ್ತು ಈ ಒಂದು ಕೆಲಸಕ್ಕೆ ಅದೇ ರೀತಿ ಚಿತ್ರಾಂಜಲಿ ನಗರದ ಮತ್ತು ವಿಜಯನಗರದ ಕೆಲಸ ಕೂಡ ಕಳೆದ 1 ವರ್ಷ ಹಿಂದೆ ಇದಕ್ಕೆ ನಮ್ಮ ಅನುದಾನ ಬಿಡುಗಡೆ ಮಾಡಿತ್ತು. ತದನಂತರ ಚುನಾವಣೆ ಬಂತು ಮತ್ತು ಇದಾದ ಕಾರಣ ಇವತ್ತು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಇದೊಂದು ಅತ್ಯುತ್ತಮವಾದ ಕೆಲಸ ಆಗಲಿ. ಈ ಒಂದು ಭಾಗವನ್ನು ನಾವು 2017ರಲ್ಲಿ ನಾನೇ ಬಂದಿದ್ದಕ್ಕೆ ಶಂಕುಸ್ಥಾಪನೆ ಮಾಡಿ ಈ ಕೆಲಸವನ್ನು ಮೊದಲ ಹಂತದಲ್ಲಿ ನಾವು ಮಾಡಿದ್ದು. ಈ ಮುಂದಿನ ರಸ್ತೆ ಮಾಡುವಾಗ ಈ ರಸ್ತೆ ಕೂಡ ಬೇಡಿಕೆ ಇತ್ತು, ಅದಕ್ಕಾಗಿ ಇಲ್ಲಿ ತನಕ ಅದು ಮಾಡಿಕೊಡಿ ಅಂತೇಳಿ ಇದರಲ್ಲಿ ಕೇಳಿದಾಗ ಒಂದು ಭಾಗ ಅವತ್ತು ಮಾಡಿದ್ದು. ಇದನ್ನು ನಾವು ಮುಂದುವರಿಸ್ಕೊಂಡು ಬರ್ತಿದ್ದೇವೆ. ಮುಂದಿನ ದಿನದಲ್ಲಿ ಇನ್ನಿತರ ಕೆಲಸ ಕಾರ್ಯಗಳೇನಿದೆ ಅದನ್ನು ಕೂಡ ನಾವಿಲ್ಲಿ ಮಾಡಿ ಪೂರೈಸ್ತೇವೆ. ಅದಲ್ಲದೆ ಈ ಒಂದು ವ್ಯಾಪ್ತಿಗೆ ಬಹುಶಃ 1.5-2 ವರ್ಷದ ಒಳಗಡೆ 24 ಗಂಟೆ ಕುಡಿಯುವ ನೀರು ಅನ್ನು ಕೂಡ ಪೂರೈಸುವಂಥ ಯೋಜನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಕೆಲಸ ನಾವು ಖಂಡಿತ ಮಾಡಿಕೊಡ್ತೇವೆ ಅಂತ ಹೇಳಿಕೊಂಡು ಈ ಕೆಲಸ, ಅದು ಈ ರಸ್ತೆ ನಮ್ಮ ರಸ್ತೆ ಅಲ್ಲ, ಈ ರಸ್ತೆ ಅದು ನಿಮ್ಮ ರಸ್ತೆ, ಊರವ ರಸ್ತೆ. ನಾವೀ ರಸ್ತೆಯಲ್ಲಿ ಓಡಾಡೋದು ಕಡಿಮೆ, ನಾವು ಬರೀ ಸ್ಯಾಂಕ್ಷನ್ ಮಾತ್ರ ಮಾಡೋದು. ಕೆಲಸ ಕಾರ್ಯ ಆಗುವಾಗ ಅದರ ಗುಣಮಟ್ಟ, ಅದರ ಕ್ವಾಲಿಟಿ ಮತ್ತು ಅದಕ್ಕೆ ಸಹಕಾರ ಮಾಡೋದು. ಇವತ್ತು ಬಹುಶಃ ಕೆಲಸ ಮಾಡುವಾಗ ಆ ಗುಣಮಟ್ಟವನ್ನು ನೋಡಬೇಕು. ಸರಿ ಇಲ್ಲದಿದ್ದರೆ ನೇರವಾಗಿ ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಬೇಕು. ಮತ್ತು ಅವ್ರು ಕೆಲಸ ಮಾಡುವಾಗ ಯಾರು ಕೂಡ ಅದ್ರ ಮೇಲೆ ಬೈಕ್ ತೆಕ್ಕೊಂಡು ಹೋಗೋದು, ರಿಕ್ಷಾ ತೆಕ್ಕೊಂಡು ಹೋಗೋದು, ಅದು ಆಗೋ ತನಕ ನಿಲ್ಲಿಸಬೇಕು. ಅದು ನಿಮ್ಮವರಿಗೆ ಒಳ್ಳೆಯದು. ಯಾಕಂತ ಹೇಳಿದರೆ ಕರೆಕ್ಟಾಗಿ 20 ದಿವಸ ಕೆಲಸ ಆದರೆ ಅದು 20 ವರ್ಷ ಅದು ಬಾಳಿಕೆ ಬರ್ತದೆ. ನೀವು ಅರ್ಜೆಂಟ್ 5 ದಿವಸದ ಒಳಗೆ ಅದ್ರ ಮೇಲೆ ತೆಕ್ಕೊಂಡೋದು ಗಾಡಿ, ಅದು ಅಡಿಯಲ್ಲಿ ಒಣಗಿರುವುದಿಲ್ಲ, ಅದು ಮತ್ತು 5 ವರ್ಷ ಮಾತ್ರ ಬರ್ತದೆ. ಅದೊಂದು 20 ವರ್ಷ ಮಿನಿಮಮ್ ಚೆನ್ನಾಗಿ ಅದಕ್ಕೆ ನೀರು ಮತ್ತು ಅದಕ್ಕೆ ಕ್ಯೂರಿಂಗ್ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇದು ಭವಿಷ್ಯದ ಭಾಳಷ್ಟು ವರ್ಷಗಳ ಪ್ರಯೋಜನ ಆಗ್ತದೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ವಿಶೇಷವಾದ ನಾನು ಆಶೀರ್ವಾದ ಬೇಡಿಕೊಂಡು ನಾವು ಉದ್ಘಾಟನೆ ಮಾಡ್ತೇವೆ. ನಮಗೆ ಶಂಕುಸ್ಥಾಪನೆ ಮಾಡ್ತಾರೆ. ನಮಗೆ ಕೂಡ ಎಷ್ಟು ಸರಿಯಾಗಿ
ಎಷ್ಟು ನೀನು ಹೆಸರು ನೋಡು ಅವಳು ಗುಡ್ ಗುಡ್ ವಿಚ್ ಕ್ಲಾಸ್ ಯು ಆರ್ ಸ್ಟಡಿಂಗ್ ಯಾವ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಯು ನೀರಿನ ವ್ಯವಸ್ಥೆ ಮಾಡ್ಬೇಕು. ಕೊಪ್ಪಳದಲ್ಲಿ ನೀರಿಲ್ಲ ಅಂತೇಳಿ ಎಲ್ಲರೂ ಓಡಿ ಇಲ್ಲ ಹೋಗ್ತಾರೆ. ಬೆಂಗಳೂರಲ್ಲಿ ಇಲ್ಲ ಮನೆ ಮುಖ್ಯಮಂತ್ರಿ ಮನೆಗೆ ಮಾಡ್ಬೇಕು. ಆಯ್ತು ಆಯ್ತು ಎಷ್ಟು ಒಂದೇನಂತ ಹೇಳಿದ್ರೆ ಅದು 2 years ಆಗಿದೆ ಪರ್ಮನೆಂಟ್ ಆದರೂ ಕೂಡ ಅಷ್ಟು ಸಮಸ್ಯೆ ಯಾಕಂದ್ರೆ ನೀರು ಬಳಕೆ ಆಗೋದ್ರ ಮೇಲೆ ಇದೆ ಗಾರ್ಡನ್ಗೆ ಬಿಟ್ರೆ ನೀರು